ಬೆಂಗಳೂರಿನಿಂದ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಪದ್ಮಾ ಪ್ರಕಾಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಹಲೋ ಮೇಡಮ್ ನಮಸ್ಕಾರ. ನಮಸ್ಕಾರ. ಎಸ್, ಏನು ಬೆಲೆ ಏರಿಕೆ ಬಗ್ಗೆ ಜನ ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ ಅಂತ ಎಲ್ಲ ಮೊನ್ನೆ ತನಕ ಬಿಜೆಪಿಯ ನಾಯಕರುಗಳು ಮಂತ್ರಿ ಮಹೋದಯರುಗಳು ಹೇಳ್ತಾ ಇದ್ರು. ಏನ್ ಹೇಳ್ತೀರಿ ನೀವು? ಏನ್ ಹೇಳ್ತೀರಿ ಮೇಡಮ್? ಅವ್ರು ಹೇಳ್ತಾರೆ ಅವ್ರು ಹೇಳೋದೇ ಹಾಗೆ. ಯಾಕಂದ್ರೆ ಬಿಜೆಪಿ ಸರ್ಕಾರದವ್ರು ಏನಾಗ್ತಿದೆ ಅಂತಂದ್ರೆ, ಈ ಸ್ಮೃತಿ ಇರಾನಿ ಅವರು ಇವರೆಲ್ಲ ಒಂದು 200-300 ರೂಪಾಯಿ ಯಾವಾಗ ಬರೀ, ಆದ್ರೆ ಇವತ್ತು 930 ರೂಪಾಯಿವರೆಗೂ ಒಂದು ಬದುಕಲಿಕ್ಕೆ ಸಾಧ್ಯಲ್ಲ. ಹೌದು ಹೌದು ಹೌದು. ನಾವ್ ಇದನ್ನ ಮಾಡ್ಬೇಕಾಗಿದೆ ಸರ್. ಬಡವ್ರನ್ನ ಅವರು ಮೈಂಡ್ ಸೆಟ್ ಮಾಡಿಲ್ಲ. ಅವ್ರು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಈ ಸಿಲಿಂಡರ್ ಬೆಲೆ ಇದೆಲ್ಲ ಬೇರೆಯವ್ರು ಯಾವ್ದಕ್ಕೂ ಇದು ಯಾರೋ ಏನೋ ಅರ್ಥ ಆಗ್ತಿರ್ತಕ್ಕಂಥ ಅನ್ಎಜುಕೇಟೆಡ್ ಹೇಳ್ಬೇಕಾಗ್ತದೆ ಸರ್. ಎಜುಕೇಟೆಡ್ ಎಲ್ಲರಿಗೂ ಅರ್ಥ ಆಗ್ತದೆ. 60 ವರ್ಷ ಇವತ್ತು ಸಾವಿರಾರು ಜನರು ಇವತ್ತು 930 ರೂಪಾಯಿ ಕಟ್ಟಿ ಯಾರು ಯೋಚನೆ ಮಾಡಿದ್ದಾರೆ. ಅದು ಇಂಥ ಊಟ ಮಾಡ್ಲಿಕ್ಕೆ ಅವರ ಹಾಕಿಸ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿದೆ. ಮಿಡ್ಲ್ ಕ್ಲಾಸ್ ಹೌದು ಹೌದು. ಈಗ ಜನರ ಒಂದು ಆಡಳಿತವನ್ನು ಹಾಕೊಳ್ಳಿಕ್ಕೋಸ್ಕರ ಬಂದಿದ್ದಾರೆ ಅನ್ನೋದನ್ನ ನಮ್ಮ ಜನಸಾಮಾನ್ಯ ಪರಿಸ್ಥಿತಿ ಇದೆ ಸರ್. ಇವತ್ತು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಅದು ಈ ಒಂದು ಕೋವಿಡ್ ಏರಿಕೆ ಮಾಡಿತ್ತು. ಡೀಸೆಲ್, ಪೆಟ್ರೋಲ್, ಈ ಸಿಲಿಂಡರ್ ಬೆಲೆಗಳು, ಈ ಕಡೆ ಕರೆಂಟ್ ಬಿಲ್ಲು, ಪ್ರತಿ ಒಂದನ್ನು ಕೂಡ ಇವ್ರು ಏನ್ ಮಾಡ್ತಾ ಇದಾರೆ, ನೋವಲ್ಲಿ ಇರ್ತಕ್ಕಂಥವ್ನ ನೋವು ಕೊಡ್ತಾ ಇದ್ದಾರೆ ಸರ್ ಇವ್ರು. ಇನ್ನು ಹೌದು, ಕಷ್ಟದಲ್ಲಿ ಇರುವವರ ಮೇಲೆ ಮತ್ತಷ್ಟು ಕಷ್ಟಗಳು. ಎಸ್, ಹೌದು ಸರ್. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಮತ್ತಷ್ಟು ಕಷ್ಟಗಳನ್ನ ಕೊಡ್ಲಿಕ್ಕೆ ಅಂತ ಈ ಸರ್ಕಾರ ಇದೆ. ನಿಜ, ಇವರು ಹೋರಾಟ ನಿನ್ನೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಪುಷ್ಪಾ ಅಮರನಾಥ್ ಅವರು ಹಾಗೂ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲಾ ಪಕ್ಷಾಧಿಕಾರಿಗಳು, ಹೆಣ್ಮಕ್ಳು, ಹಾಗೆ ನಮ್ಮ ಪಕ್ಷದಾಗಿ ನಮ್ಮ ಜಿಲ್ಲಾ ರಾಜ್ಕುಮಾರ್ ಸರ್ ಅವರು, ಶೇಖರ್ ಸರ್ ಅವರು, ಹಾಗೆ ನಮ್ಮ ಕೃಷ್ಣಪ್ಪ ಸರ್ ಎಲ್ಲರೂ ಕೂಡ, ಹಾಗೆ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಜನತೆಗೆ ಸಹಕಾರ ನೀಡ್ತಕ್ಕಂಥ ಕೆಲಸವನ್ನ ಮಾಡಿ ಹೋರಾಟ ಮುಖಾಂತರ ಅವರು ಕೈ ಜೋಡಿಸಿದ್ದಾರೆ ಸರ್. ಇವತ್ತು ಹೆಣ್ಮಕ್ಳಿಗೆ ಆಗ್ತಿರ್ತಕ್ಕಂಥ ಹೊರೆ, ಅವ್ರಿಗೆ ಇರ್ತಕ್ಕಂಥ ಕಷ್ಟ, ಇವತ್ತು ಮಕ್ಳಿಗೆ ಎಜುಕೇಶನ್ ಕೊಡಕ್ ಆಗ್ತಾ ಇಲ್ಲ, ಈ ಕಡೆ ಅವ್ರ ಜೀವನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಇಂತ ಒಂದು ಬೆಂಗಳೂರು ಸಿಟಿಗಳಲ್ಲಿ ಹೇಗೆ ಜೀವನ ನಡೆಸ್ಬೋದು ಯೋಚನೆ ಮಾಡಿ. ಬಾಡಿಗೆ ಕಟ್ಕೊಂಡು ಅವ್ರು ಜೀವನ ನಡೆಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಅಂತದ್ರಲ್ಲಿ ಇವರು ಪ್ರತಿಯೊಂದು ಬೆಲೆ ಏರಿಕೆಗಳನ್ನ ಇವರು ತೆರಿಗೆ ಮುಖಾಂತರ ಇವ್ರು ಎತ್ತಿಸ್ಕೊಂಡು ಹೋಗ್ತಾ ಇದ್ರೆ ಬಡವರು ಬದುಕಲಿಕ್ಕೆ ಸಾಧ್ಯನಾ? ಹೌದು, ಬಡವರು ಬದುಕಲಿಕ್ಕೆ ಸಾಧ್ಯನಾ? ಬಡವರು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಬಡವರ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಸರ್. ಇವತ್ತು ಇಷ್ಟು ವರ್ಷ ನೆಮ್ಮದಿಯ ಒಂದು ವಾತಾವರಣ ಕಂಡಂತದನ್ನ ಟೋಟಲ್ ಆಗಿ ಸ್ವಚ್ಛ ಭಾರತ ಅಂತ ಹೇಳ್ತಾರಲ್ಲ, ಸ್ವಚ್ಛತೆಯನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟೋಟಲ್ ಆಗಿ ಬಡ ಜನರನ್ನ ಸ್ಮಶಾನಕ್ಕೆ ಕಳ್ಸ್ಕೊಡ್ತಾ ಇದ್ದಾರೆ ಸರ್ ಇವರು. ಏನು ಸ್ವಚ್ಛ ಭಾರತ ಅಂತ ಹೇಳ್ತಾರೆ, ಆದ್ರೆ ಸ್ವಚ್ಛ ಭಾರತ ನಾವು ಸ್ವಚ್ಛತೆಯಿಂದ ಬದುಕಬೇಕು, ಜನಜೀವನದ ಜೊತೆ ನೆಮ್ಮದಿಯಾಗಿರ್ಬೇಕು ಅಂತ ನಾವು ಬಯಸ್ತೀವಿ. ಆದ್ರೆ ಈ ಒಂದು ಸರ್ಕಾರ, ಈ ಬಿಜೆಪಿ ಸರ್ಕಾರ ಮಾಡ್ತಿರ್ತಕ್ಕಂಥದ್ದೇನಂದ್ರೆ ಜನ ಯಾರು ಬಡವರು ಇರ್ತಾವ ಎಲ್ಲರೂ ಕೂಡ ಸ್ಮಶಾನ ಕಳ್ಸುವಂತ ಕೆಲಸವನ್ನ ಈ ರೂಪದಲ್ಲಿ ಮಾಡ್ತಾ ಇದೆ. ಇವ್ರು ಮಾಡೋದೇ ಇಷ್ಟು ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡ್ತಾರೆ, ಇಲ್ಲ ಅಂದ್ರೆ ಯಾವ್ದಾದ್ರು ಆಸೆಗಳನ್ನ ಎಬ್ಬಿಸ್ತಾರೆ. ಇಷ್ಟೇ ಇವರ ಉದ್ದೇಶ. ಈಗ ಈಗ ಬಿಜೆಪಿಯ ನಾಯಕರುಗಳು ಅಥವಾ ಮಂತ್ರಿಗಳು ಏನೋ ಸಮರ್ಥನೆ ಮಾಡಿಕೊಳ್ತಾರೆ. ಅದು 2014ರಲ್ಲಿ ದರ ಅಷ್ಟಿತ್ತು, 2013ರಲ್ಲಿ ಇಷ್ಟಿತ್ತು, ಇವಾಗ ಏನು ಭಾರಿ ದೊಡ್ಡ ವಿಷಯ ಅಲ್ಲ ಅಂತ. ಆದ್ರೆ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರು ಮಾತ್ರ ಮಾತಾಡೋದಿಲ್ಲ ಇವಾಗ. ಗೊತ್ತಾಗಿದೆ ಸರ್, ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಗೊತ್ತಾಗಿದೆ. ಇವರು ಸ್ವಲ್ಪ
ಅಲ್ಲಿ ಇರೋದ್ರಿಂದ ಇವ್ರು ಯೋಚನೆ ಮಾಡೋದೇನಂದ್ರೆ ಅವ್ರ ಕುರ್ಚಿ ಅವರ ಒಂದು ಹಣದ ಒಂದು ತೆಗೆಯನ್ನ ಯಾವ್ದಾದ್ರು ಬರುತ್ತೇನೋ ಅನ್ನೋ ಒಂದು ಯೋಚನೆ ಅಷ್ಟೇ. ಆದ್ರೆ ಅದೇ ಬಿಜೆಪಿಯಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಆ ನೋವೇನು ಆ ಬರೆ ಏನು ಅನ್ನೋದು ಅರ್ಥ ಆಗಿತ್ತು ಸರ್. ಇಂತ ಒಂದು ರಾಜಕಾರಣ ಇವತ್ತೇನಾಗಿದೆ ಅಂದ್ರೆ ಹೇಳ್ತಾರ ಅವರು 2013-14 ಇದ್ದಿದ್ದು ಎಷ್ಟಿತ್ತು ಸರ್, ನೀವೇ ಯೋಚನೆ ಮಾಡಿ. 400 ರೂಪಾಯಿ ಇದ್ದಂತದ್ದು ಇವತ್ತು 900. ಒಂದು ಡಬಲ್ ಆಗಿ ರೈಸ್ ಮಾಡ್ತಾ ಇದ್ರೆ ಬಡವರು ಬದುಕ್ಲಿಕ್ಕೆ ಅವತ್ತೇ ಬದುಕ್ಲಿಕ್ಕೆ ಆಗಲ್ಲ ಅಂತ ಇವ್ರು ಹೋರಾಟವನ್ನ ಮಾಡಿದ್ರು. ಇವತ್ತು ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ. ನಮ್ಗೆ ಇಷ್ಟು ನೋವಾಗ್ಬೋದು, ಜನರ ಕಾಳಜಿ ಇರ್ಬೋದು ಅಂತ ಯೋಚನೆ ಮಾಡಿ. ಇವತ್ತು ಕಳ್ಳಿ ಕಿತ್ತು ಬರುತ್ತೆ ಸರ್, ಬರುವ ಒಬ್ಬ ಊಟಕ್ಕೆ ಇಲ್ಲ ಅಂತ ಬಂದು ನಮ್ಮ ಒಂದು ಆಫೀಸ್ ಕಚೇರಿ ಮುಂದೆ ಮತ್ತೆ ನಮ್ಮ ನಾಯಕರ ಮುಂದೆ ನಿಂತ್ಕೊಂಡಾಗ ಕಳ್ಳಿ ಕಿತ್ತು ಬರುತ್ತೆ. ಖಂಡಿತ ಖಂಡಿತ. ಯಾಕಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನೋವಿದೆ ಸರ್. ಇಂತ ಒಂದು ಸಂದರ್ಭದಲ್ಲಿ ಇವರು ಈ ರೀತಿ ರೈಸ್ಗಳು ಮಾಡ್ತಾ ಇದ್ರೆ, ತೆರಿಗೆ ಹಣಗಳನ್ನ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿ ಹೋಗ್ತಾರೆ ಬಡವರು? ಆ ಬಡವರಿಗೆ ಯಾರು? ಇದು ಸರ್ಕಾರ ಬರುತ್ತೆ, ಬಡವರನ್ನ ಕಾಪಾಡುತ್ತೆ ಅಂತ ಸರ್ಕಾರಕ್ಕೆ ಒಂದು ಅಧಿಕಾರವನ್ನ ಕೊಡ್ತಕ್ಕಂಥ ಜನಸಾಮಾನ್ಯರು. ಹೌದು ಹೌದು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಇದು ಜೀವವನ್ನ ರಕ್ತವನ್ನ ನೀರ್ ಕುಡಿತಾ ಇದಾರಲ್ಲ ಸರ್ ಇವರು. ರಕ್ತ ಇರ್ತಾ ಇದ್ದಾರೆ, ರಕ್ತ ಹೀರ್ತಾ ಇದ್ದಾರೆ ಬಡವರ ಜೀವನದಲ್ಲಿ. ಇವರು ಬಡವರಿಗೆ ಒಂದು ಒಳ್ಳೆ ಯೋಜನೆಗಳನ್ನ ಕೊಡ್ಲಿಕ್ಕೆ ಬಂದಂತವರಲ್ಲ. ಇವರು ಒಂಥರ ಹೆಂಗಾಗಿದೆ ಅಂದ್ರೆ ಗಾಂಧಿ ಕುಟುಂಬದವರಲ್ಲ ಸರ್ ಇವರು, ಗಾಂಧಿ ಕುಟುಂಬದವರಲ್ಲ. ಈಗ ಎಸ್, ಎರಡೆರಡು ಲಾಕ್ಡೌನ್ ನಾವು ನೋಡಿದೆವು. ಜನಸಾಮಾನ್ಯರು ಎಲ್ಲರೂ ಕೂಡ ಎದ್ದೊಳ್ತಾ ಇರ್ತಾರೆ. ಮೂರನೇ ಅಲೆ ಅಂತ ಏನಾದ್ರು ತಗೊಂಡ್ ಬಂದ್ರೆ ಇವರು ಮುಖ ಮೇಲೆ ಹೊಡಿತಾರೆ, ಪ್ರತಿಯೊಬ್ಬರು ತಿರುಗಿ ಅಂತ ಕೊಡ್ತಾರೆ ಸರ್. ಜೀವನ ನಡೆಸಬೇಕಾಗಿದೆ. ಒಂದನೇ ಅಲೆ ಎರಡನೇ ಅಲೆಯಲ್ಲಿ ಆಲ್ರೆಡಿ ಸ್ಮಶಾನ ಮಾಡ್ಬಿಟ್ಟಿದ್ದಾರೆ ನಮ್ಮ ಬಡ ಜನತೆನ. ಮೂರನೇ ಅಲೆ ಅಂತ ಬಂದ್ರೆ ಪ್ರತಿಯೊಬ್ರು ತಿರುಗಿ ಆನ್ಸರ್ ಕೊಡ್ತಾರೆ ಸರ್. ಅಷ್ಟು ನೋವು ಪಡ್ತಾ ಇದ್ದಾರೆ ನಮ್ಮ ಜನಸಾಮಾನ್ಯರು. ಆಗ್ತಾ ಇಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ. ಇವರು ಎಲ್ಲಾ ಬೆಲೆ ಏರಿಕೆಗಳನ್ನ ರೈಸ್ ಮಾಡಿ ಅಂಗಡಿ ಮುಗ್ಗಟ್ಟುಗಳನ್ನ ಲಾಕ್ ಮಾಡಿಸಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡ್ದಂಗೆ ಇವರು ಕಡಿವಾಣ ಹಾಕಕ್ ಹೋದ್ರೆ ಇವ್ರ ಮೂರನೇ ಅಲೆ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರನೇ ಏನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ನಮ್ ಜನ. ಹೌದು ಖಂಡಿತ. ತುಂಬಾ ನೋವಾಗಿದ್ದಾರೆ. ಇನ್ನೂ ಕಾರ್ ಕುತ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಪ್ರತಿಯೊಬ್ರು ಹಿಂದಿರುಗಿ ಆನ್ಸರ್ ಕೊಡುವಂತ ಕೆಲಸ ನಮ್ಮ ಜನರಿಗಿದೆ. ಎಸ್ 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 ಮೇಡಮ್, ಥ್ಯಾಂಕ್ ಯು ಮೇಡಮ್.